ಆರತಿ ನಿನಗಯ್ಯ ಸೂರ್ಯನೇ ಏಳಯ್ಯ ಬೆಳಕಾಗಿ ಬಾ ಕಡಲೆಂಬ ಭಕ್ತಿಯೊಳು ಬೆಳಗುತ್ತ ಲೋಕವ ಪಾಲಿಸೇ ಬೆಳಕಾಗಿ ಬಾ ಬೆಳಗಿನ ವಂದನೆ ಸುಪ್ರಭಾತವು ನಿನಗೆ ಶ್ರೀ ಸೂರ್ಯನಾರಾಯಣ ಜಗವನ್ನು ದಿನ ಬೆಳಗುತ್ತಲೇ ಶುಭ ದರ್ಶನದಿ ಪರಿಪಾಲಿಸುವ ಜಗದಾಪಿತನೇ ಜಗವಂದಿತನೇ ಶುಭ ಸುಪ್ರಭಾತವು ಸೂರ್ಯನೇ ಬರಲು ಭೂಮಿ ಹರುಷದಿ ಹಿಗ್ಗಿ ನಲಿದಿದೆ ಆದಿತ್ಯನೇ ಹಸಿರು ಹೊಂಬೆಳಕ ಸ್ವಾಗತ ಮಾಡಿ ನಲಿದಿದೆ ದೇವನೇ ನೀ ಬರಲು ಭೂಮಿ ಹರುಷದಿ ಹಿಗ್ಗಿ ನಲಿದಿದೆ ಆದಿತ್ಯನೇ परिवर्तनाय नमः अवेद्याय नमः नीलांगाय नमः नीललोहिताय नमः व्यासाय नमः व्यसनग्रे नमः वादिने नमः प्रतिमाय नमः स्पष्टाय नमः नित्यनिष्ठाय नमः विराटवाय नमः ताय नमः जगत्साक्षिणे नमः जगज्जनमनोहराय नमः आस्पदे नमः विभावसे नमः वेदसे नमः विहारिणे नमः ನಲಿದಿದೆ ಆದಿತ್ಯನೇ ನಿನಗಯ್ಯ ಹಸಿರು ಹೊಂಬೆಳಕ ಸ್ವಾಗತ ಮಾಡಿ ನಲಿದಿದೆ ದೇವನೇ ನಿನಗಯ್ಯ ಮಿನ ಮಿನ ಮಂಜು ಕರಗುತ್ತಾ ನಿನ್ನ ಪಾದವ ತೊಳೆಯ ಬಂದಿಹುದು ಮಿನ ಮಿನ ಮಂಜು ಕರಗುತ್ತಾ ನಿನ್ನ ಪಾದವ ತೊಳೆಯ ಬಂದಿಹುದು ಪ್ರಕೃತಿಯು ನಮಿಸುತ್ತಿಹುದು ಮುಂಜಾನೆ ಆರತಿ ನಿನಗಯ್ಯ ಸೂರ್ಯನೇ ಏಳಯ್ಯ ಬೆಳಕಾಗಿ ಬಾ ಕಡಲೆಂಬ ಭಕ್ತಿಯೊಳು ಬೆಳಗುತ್ತ ಲೋಕವ ಪಾಲಿಸೇ ಬೆಳಕಾಗಿ ಬಾ ಬೆಳಗಿನ ವಂದನೆ ಸುಪ್ರಭಾತವು ನಿನಗೆ ಶ್ರೀ ಸೂರ್ಯನಾರಾಯಣ ಜಗವನ್ನು ದಿನ ಬೆಳಗುತ್ತಲೇ ಶುಭ ದರ್ಶನದಿ ಪರಿಪಾಲಿಸುವ ಜಗದಾಪಿತನೇ ಜಗವಂದಿತನೇ ಶುಭ ಸುಪ್ರಭಾತವು ಸೂರ್ಯನೇ ನಿನ್ನ ಕರೆದಿಹುದು ಮುಂಜಾನೆ ನಸುಕಿನಲಿ
ಅರುಣನೆ ನೀನು ಬರಲು ಕೈಲಾಸವೇ ಇಳಿವುದು ಧರೆಯಲ್ಲಿ. ಆರತಿಯೋ ನಿನಗಯ್ಯ ಕುಕ್ಕುಟ ಕೂಗುತ ನಿನ್ನ ಕರೆದಿಹುದು ಮುಂಜಾನೆ ನಸುಕಿನಲಿ. ಆರತಿಯೋ ನಿನಗಯ್ಯ ಮುಕ್ಕೋಟಿ ದೇವ ವೃಂದವು ನಿನ್ನ ಸ್ವಾಗತ ಮಾಡೆ ಕಾದಿಹುದು. ಮುಕ್ಕೋಟಿ ದೇವ ವೃಂದವು ನಿನ್ನ ಸ್ವಾಗತ ಮಾಡೆ ಕಾದಿಹುದು. ಬಾ ಸೂರ್ಯನಾರಾಯಣ ಮುಂಜಾನೆ ಆರತಿ ನಿನಗಯ್ಯ ಸೂರ್ಯನೇ ಕೇಳಯ್ಯ ಬೆಳಕಾಗಿ ಬಾ. ಕಡಲೆಂಬ ಭಕ್ತಿಯೊಳು ಬೆಳಗುತ್ತಾ ಲೋಕವ ಪಾಲಿಸೇ ಬೆಳಕಾಗಿ ಬಾ. ಬೆಳಗಿನ ವಂದನೆ ಸುಪ್ರಭಾತವು ನಿನಗೆ ಶ್ರೀ ಸೂರ್ಯನಾರಾಯಣ. ಜಗವನ್ನು ದಿನ ಬೆಳಗುತ್ತಲೇ ಶುಭ ದರ್ಶನದಿ ಪರಿಪಾಲಿಸುವ ಜಗದಾಪಿತನೇ ಜಗವಂದಿತನೇ ಶುಭ ಸುಪ್ರಭಾತವು ಸೂರ್ಯನೇ.
ವಿಧವಾದಂತಹ ಮೃತ್ಯು ದೋಷಾದಿಗಳು ಬಾಧಿಸಲ್ಪಡ್ತದೆ. ಅಂತಹ ಸಪ್ತ ವಿಧವಾದಂತಹ ಮೃತ್ಯು ದೋಷಾದಿಗಳನ್ನೆಲ್ಲ ನಿವೃತ್ತಿ ಮಾಡಿಕೊಡುವುದರ ಮುಖೇನವಾಗಿ ಒಂದು ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಷ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ಒದಗಿ ಬರುವ ಹಾಗೆ ಆ ದೇವರ ಅನುಗ್ರಹ ಆಗುವುದರ ಮುಖೇನವಾಗಿ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಯಾವೆಲ್ಲ ಒಳ್ಳೆಯ ಸೂರ್ಯನಾರಾಯಣನ ಸಂಪೂರ್ಣವಾದಂತಹ ಅನುಗ್ರಹ ಇರುವುದರ ಮುಖೇನವಾಗಿ ಉತ್ತರೋತ್ತರವಾದಂತಹ ಅಭಿವೃದ್ಧಿ, ಕ್ಷೇತ್ರಕ್ಕೆ ಒಂದು ಜನಾಕರ್ಷಕ ಆ ದೇವರ ಅನುಗ್ರಹ. ಅದೇ ರೀತಿಯಾಗಿ ಬರ್ತಕ್ಕಂತಹ ಒಂದು ಭಕ್ತಾದಿಗಳಿಗೆ ಆ ಭಗವಂತನ ಸಾನ್ನಿಧ್ಯ ಎನ್ನುವಂತಹದ್ದು ಮಾಡಿದ ಆರಾಧನೆ ಮೂಲಕವಾಗಿ ವೃದ್ಧಿ ಆಗುವುದರ ಮುಖೇನವಾಗಿ ಉತ್ತರೋತ್ತರವಾದಂತಹ ಅಭೀಷ್ಟ ಕಾಮನೆಗಳು, ಚಿಂತಿತ ಮನೋಕಾಮನೆಗಳೆಲ್ಲವೂ ಸಹಿತ ಈಡೇರುವ ಹಾಗೆ ಆ ದೇವರ ಅನುಗ್ರಹ ಆಗುವುದರ ಮುಖೇನವಾಗಿ. ಇನ್ನು ಕರಚರಣ ಕೃತಂವ, ಕಾಯಜಂ ಕರ್ಮಜಂವ, ಶ್ರವಣನಯನಜಂವ, ಮಾನಸಿಕ ಅಪರಾಧ. ಮನುಷ್ಯರಾದಂತಹ ನಾವು ಕೆಲವೊಂದು ತಪ್ಪುಗಳು ನಮ್ಮಿಂದ ತಿಳಿಯದೆಯೋ ಆಗಿಬಿಡ್ತವೆ, ದೈವಾಪಚಾರಾದಿಗಳು ನಮ್ಮಿಂದ ಆಗಿಬಿಡ್ತವೆ. ಅಂತಹ ಏನೇ ಇದ್ರೂ ಸಹಿತ ಪುತ್ರೋ ಜಾಯೇತ ನಪವತಿ. ಕೆಟ್ಟ ಕೃತ್ಯವನ್ನು ನೋಡಿದರೆ ಅದೊಂದು ದೋಷ ಅಂತ ಎನಿಸಲ್ಪಡ್ತದೆ, ಕೆಟ್ಟ ಮಾತನ್ನು ಕೇಳಿದರೆ ಅದೊಂದು ದೋಷ ಅಂತ ಎನಿಸಲ್ಪಡ್ತದೆ. ಅಂತಹ ತಿಳಿಯದೆಯೋ ಮಾಡಿದಂತಹ ಏನೇ ಒಂದು ಅಪರಾಧಗಳು ನಮ್ಮಿಂದ ಘಟಿಸುತ್ತಿದ್ದರೂ ಸಹಿತ ಅದೆಲ್ಲವನ್ನು ತಾಯಿಯೊಂದು ಮಗುವನ್ನು ಹೇಗೆ ಕ್ಷಮಾ ದೃಷ್ಟಿಯಿಂದ ನೋಡಿಕೊಳ್ತಾರೆ, ಆ ರೀತಿಯಾಗಿ ನಮ್ಮನ್ನು ಸಾಕಿ ಸಲಹುವುದರ ಮುಖೇನವಾಗಿ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನೇ ಕೊಟ್ಟು ಮಾಡಿದ ಕರ್ಮದ ಫಲ ಇಲ್ಲಿ ಬರ್ತಕ್ಕಂತಹ ಭಕ್ತಜನರಿಗೂ, ಅದೇ ರೀತಿಯಾಗಿ ಈ ಒಂದು ದೇವತಾ ಸ್ಥಳವನ್ನು ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದಕ್ಕೆ ಒಂದು ಯಾವೆಲ್ಲ ಕಮಿಟಿಯ ಜನರಿದ್ದಾರೆ ಅವರೆಲ್ಲರ ಜೀವನದಲ್ಲಿ ಒದಗಿಸಿಕೊಡುವುದರ ಮುಖೇನವಾಗಿ ಉತ್ತರೋತ್ತರವಾದಂಥ ಅಭಿವೃದ್ಧಿ. ಇಂತಹ ದೇವತಾ ಆರಾಧನೆಗಳನ್ನು ಮುಂದೆಯೂ ಸಹಿತ ನಡೆಸಿಕೊಂಡು ಹೋಗುವುದಕ್ಕೆ ಎಲ್ಲ ಒಟ್ಟಾಗಿ ಈ ಒಂದು ದೇವತಾ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತಹ ಶಕ್ತಿ, ಭಕ್ತಿ, ಯೋಗ ಭಾಗ್ಯಾದಿಗಳನ್ನು ನೀಡುವುದರ ಮುಖೇನವಾಗಿ ಮಾಡಿದ ಕರ್ಮದ ಫಲ ನಮ್ಮ ಜೀವನದಲ್ಲಿ ದೊರಕಿತು, ಒಳ್ಳೆಯದಾಯಿತು ಎನ್ನುವ ಹಾಗೆ ಆ ಭಗವಂತ ನಮ್ಮೆಲ್ಲರ ಬಾಯಿಂದಲೇ ಆಡಿಸಿಕೊಡುವ ಹಾಗೆ ಒಂದು ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಆ ದೇವತಾ ಸಾನ್ನಿಧ್ಯದಲ್ಲಿ ಕರ್ಮಾಂತದಲ್ಲಿ ಮಾಡಿಕೊಳ್ತಕ್ಕಂತಹ ಪ್ರಾರ್ಥನೆ. ಯೋ ವೇದಾದೋ ಸುರಪ್ರೋಕ್ತೋ ಆದಿತ್ಯನೇ ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಸೂರ್ಯನಾರಾಯಣ ಪದಕಮಲಕ್ಕೆ ಸಾಷ್ಟಾಂಗವಾಗಿ ಅಡ್ಡ ಬೀಳುತ್ತಾ ಕ್ಷೇತ್ರದೆಲ್ಲ ಸಾನ್ನಿಧ್ಯಕ್ಕೆ ವಂದಿಸುತ್ತಾ ಕ್ಷೇತ್ರದ ಪ್ರಧಾನ ದೈವವಾದ ವೈದ್ಯನಾಥನನ್ನು ಮನಸಾರೆ ವಂದಿಸುತ್ತಾ ಇವತ್ತು ಕಾರ್ತಿಕ ಹುಣ್ಣಿಮೆಯ ಪುಣ್ಯತಮವಾದ ದಿವಸದಲ್ಲಿ ಶ್ರೀ ಸೂರ್ಯನಾರಾಯಣನಿಗೆ ಲಕ್ಷ ಅರ್ಕ ಪುಷ್ಪಾರ್ಚನೆಯ ಕಾರ್ಯಕ್ರಮ ಇದೀಗ ಪೂರ್ಣಗೊಂಡು ಮಹಾಪೂಜೆ ಸಂಪನ್ನಗೊಂಡು ಭಕ್ತರಿಗೆ ಅನ್ನಪ್ರಸಾದ ಸೇವೆಯನ್ನು ಪ್ರಾರಂಭಿಸಲಿದ್ದೇವೆ. ಈ ಇಂತಹ ಒಂದು ಪುಣ್ಯತಮವಾದ ದಿವಸದಲ್ಲಿ ಸೂರ್ಯನಾರಾಯಣನ ಆಶೀರ್ವಾದ ಜಗತ್ತಿನ ಎಲ್ಲ ಜೀವಚರಾಚರಗಳಿಗೆ ಇರಲಿ. ಸೂರ್ಯನಾರಾಯಣನ ಒಂದು ಕಿರಣದ ಏನು ಪ್ರತಿಬಿಂಬ ಅದು ಎಲ್ಲ ಸಕಲ ಜೀವ ಜಗತ್ತಿಗೆ ಆರೋಗ್ಯಪ್ರದವಾಗಿ ಬರಲಿ. ಏನು ಒಂದು ಇಡೀ ಲೋಕಕ್ಕೆ ಮಹಾಮಾರಿಯಾಗಿ ಕಾಡುತ್ತಾ ಇದೆ ಒಂದು ಅನಾರೋಗ್ಯದ ಸಮಸ್ಯೆ ಆದಷ್ಟು ಬೇಗ ನಿವಾರಣೆಯಾಗಲಿ. ಸಮಸ್ತ ಭೂಮಂಡಲಕ್ಕೆ ಸಕಲ ಜೀವಚರಾಚರಗಳಿಗೆ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯ. ಎಲ್ಲರೂ ಒಟ್ಟಿಗೆ ಒಂದೇ ಸೂರ್ಯನಡಿ ಹೇಗೆ ಬದುಕುತ್ತಾರೋ ಒಂದೇ ತಾಯಿಯ ಮಕ್ಕಳಂತೆ ಅವರಿಗೆಲ್ಲರಿಗೂ ಪೂರ್ಣ ಪ್ರಮಾಣವಾದ ಒಂದು ಮನಸ್ಸಿನ ನೆಮ್ಮದಿ, ಆರೋಗ್ಯ, ಮಾಡುವಂಥ ಕೆಲಸದಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ, ಸುಖ, ಶಾಂತಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸಿಗಲಿ ಎಂದು ಹಾರೈಸುತ್ತಾ ಇದೀಗ ಏನು ಲಕ್ಷ ಅರ್ಕ ಪುಷ್ಪಾರ್ಚನೆ ಪೂರ್ಣಗೊಂಡು ಸಾಯಂಕಾಲದ ಸಮಯದಲ್ಲಿ 5:30 ಸರಿಯಾಗಿ ನಮ್ಮ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕೆ ಉಂಟು. ಇವತ್ತು ಒಂದು ವಿಶೇಷ ಏನೆಂದರೆ ಕರ್ನಾಟಕ ಬ್ಯಾಂಕಿನವರು ಕೊಡಲ್ಪಟ್ಟಂಥ ಒಂದು ವಿಶೇಷ ವಿನ್ಯಾಸದ ದೀಪದಳಿಯ ಉದ್ಘಾಟನೆ ಕೂಡ ಕರ್ನಾಟಕ ಬ್ಯಾಂಕಿನ CEO ಆದಂಥ ಮಹಾಬಲೇಶ್ವರ MS ಇವರಿಂದ ಉದ್ಘಾಟನೆಗೊಳ್ಳಲಿದೆ. ಅದಲ್ಲದೆ
ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಭೆಯಲ್ಲಿ ಮಾನ್ಯ ಸಂಸದರಾದಂಥ ಹಾಗೂ BJPಯ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷಂತ ಶ್ರೀಯುತ ನಳಿನ್ ಕುಮಾರ್ ಕಟೀಲ್, ಹಾಗೆಯೇ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್, ಹಾಗೆಯೇ ಜಪ್ಪು ಗುಡ್ಡಗುತ್ತು ಪಟ್ಟದ ಯಜಮಾನರಾದ ಸುಬ್ಬಯ್ಯ ಭಂಡಾರಿ ಮತ್ತು ನಮ್ಮ ಮಹಾಪೌರರಾದ ಪ್ರೇಮಾನಂದ್ ಶೆಟ್ಟರು, ಸ್ಥಳೀಯ ಕಾರ್ಪೊರೇಟರಾದ ಕೇಶವ ಮರಳಿ ಇವರೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸಭೆಯ ಏನು ಈ ಒಂದು ಉದ್ದೇಶ ಉಂಟು ಅದು ಅರ್ಥಪೂರ್ಣವಾಗಿ ನಡೆಯಲಿ. ಸಾಯಂಕಾಲದ ಕಾರ್ಯಕ್ರಮದ ಒಂದು ದೀಪದ ಏನು ಪ್ರಜ್ವಲನೆ ಉಂಟ, ಆ ದೀಪದ ಪ್ರಜ್ವಲನೆಗೆ ಏನು ಈ ಒಂದು ಜನರಿಗೆ ಬಾಧಿಸಿದಂಥ ಒಂದು ಏನೆಲ್ಲ ಅನಾರೋಗ್ಯ ಅಂತ ಅದೆಲ್ಲ ಸಮಸ್ಯೆಗಳು ನಿವಾರಣೆ ಆಗಲಿ. ಕ್ಷೇತ್ರವು ಉತ್ತರವಾಗಿ ಅಭಿವೃದ್ಧಿ ಹೊಂದಲಿ. ಯಾರೆಲ್ಲ ಸೂರ್ಯನಾರಾಯಣ ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನೆಲ್ಲ ಅವರ ಸೂರ್ಯನಾರಾಯಣ ಪದಕಮಲದಲ್ಲಿ ಅವರ ಏನೇನು ಇಚ್ಛೆ ಉಂಟ ಅದನ್ನೆಲ್ಲ ಆ ಪರಮಾತ್ಮ ಈಡೇರಿಸಲಿ. ಅವರವರ ಮಾಡುವಂಥ ಉದ್ಯೋಗದಲ್ಲಿ ದಿನೇ ದಿನೇ ಅಭಿವೃದ್ಧಿ ಆಗಲಿ. ಈ ಕ್ಷೇತ್ರಕ್ಕೆ ಎಲ್ಲರಿಂದ ಬರುವಂಥ ಒಂದು ಏನು ಅಪೇಕ್ಷೆ ಉಂಟ ಬಂದಂಥ ಭಕ್ತರಿಗೆ ಅವರವರ ಕಷ್ಟವನ್ನು ನೀಗಿಸಲಿ ಅಂತ ಪರಮಾತ್ಮನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಸಕಲ ಜನರಿಗೆ, ಲೋಕದ ಜನರಿಗೆ ಸುಗಮವಾಗಲಿ ಹಾಗೆ ಸುಭಿಕ್ಷವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮುಕ್ಕೋಟಿ ಅವತಾರಿ ಶ್ರೀರಾಮನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ. ಮುಕ್ಕೋಟಿ ಅವತಾರಿ ಶ್ರೀರಾಮನೀನಂತೆ, ಶ್ರೀಲಕ್ಷ್ಮಿ ಸರಸ್ವತಿ ಶಕ್ತಿಯರು ನೀನಂತೆ. ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ. ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ. ಮುಕ್ಕೋಟಿ ಅವತಾರಿ ಆಂಜನೇಯ ನೀನಂತೆ, ಮುಕ್ಕೋಟಿ ಅವತಾರಿ ಗಣಪ ಕೃಷ್ಣ ನೀನಂತೆ. ನದಿ ನದ ಗಿರಿ ಝರಿಯು ನೀನಂತೆ ಸೂರ್ಯನೇ, ನದಿ ನದ ಗಿರಿ ಝರಿಯು ನೀನಂತೆ ಸೂರ್ಯನೇ. ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ, ಮುಕ್ಕೋಟಿ ಅವತಾರಿ ನಮಿಸುವೆ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀನಂತೆ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೆ ಚೇತನ ಸ್ವಾಮಿ